ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರನ್ನು ಕೊಲ್ಲೂರು ಮೂಕಾಂಬಿಕೆಯನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ವಿರಾಜಮಾಡಲಾದಂತಹ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರು, ಅವರು ಶಾಸಕರಾದ ನಂತರ ಜನನಾಯಕರಲ್ಲ, ಅದಕ್ಕಿಂತ ಮೊದಲೇ ಜನನಾಯಕರಾಗಿದ್ದರು. ಅವರ ಇಡೀ ಜೀವನವನ್ನೇ ಜನರಿಗಾಗಿ ಮುಡಿಪಾಗಿಟ್ಟಂಥವರು. ನಾನು ತುಂಬ ಮೊದಲಿನಿಂದ ಅವರ ಬಗ್ಗೆ ತಿಳ್ಕೊಂಡಿದ್ದೆ. ಆದರೆ ಆ ಸೌಭಾಗ್ಯ ನನಗೆ ಕೆಲವು ಸಮಯಗಳಿಂದ ಅವರ ಹತ್ತಿರ ಕೂತು ಮಾತಾಡುವಂಥ ಒಂದು ಸೌಭಾಗ್ಯ, ಅದು ನನ್ನ ಪೂರ್ವಜನ್ಮದ ಪುಣ್ಯದಿಂದ ಬಂದೋ ಏನೋ ಗೊತ್ತಿಲ್ಲ. ಅವರು ನನ್ನನ್ನು ಅಷ್ಟು ಪ್ರೀತಿಸ್ತಾ ಇದ್ದಾರೆ. ಒಂದು ಪೂಜ್ಯ ಭಾವನೆ ಎದ್ದು ಕಾಣುವಂಥ ಒಬ್ಬ ಜನನಾಯಕ ಅಂದರೆ ಬೈಂದೂರು ಸುಕುಮಾರ್ ಶೆಟ್ಟರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಮಿತಿಯ ಪದಾಧಿಕಾರಿಗಳಿದ್ದಾರೆ, ಶ್ರೀರಾಮ ಭಜನಾ ಸೇವಾ ಸಮಿತಿಯವರು ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ತಾವುಗಳು ಆಯೋಜಿಸಿದ್ದೀರಿ. ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಈ ರೀತಿ ಮಾಡಿದ ಕೂಡಲೇ ನನ್ನನ್ನು ನೀವು ಇಷ್ಟಪಡೋದು ಭಾಗವತಿಗೆಯಲ್ಲಿ ಪಟ್ಲರು ಬರಬೇಕು ಅಂತ ಈ ಒಂದು ನರ್ವಸ್ನೆಸ್ ಕಾಡ್ತದೆ ಅಂತ. ಭಾಗವತಿಗೆಗೆ ಬರುವಾಗ ನಮ್ಮನ್ನು ಆದಷ್ಟು ಫ್ರೀ ಬಿಟ್ಟರೆ ನಾವು ಫ್ರೀ ಆಗಿರ್ತೇವೆ. ನೀವು ಇಷ್ಟು ಜನ ನಿಂತು ನಮ್ಮನ್ನೊಂದು ವೇದಿಕೆಯಲ್ಲಿ ಗೌರವಿಸಿ ನಿಮ್ಮ ನಿರೀಕ್ಷೆ ಹೆಚ್ಚಿಸಿದ ಕೂಡಲೇ ನಮ್ಮ ಅಲ್ಲಿಯ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತದೆ. ಅದಕ್ಕೆ ನಾನು ದಯವಿಟ್ಟು ಎಲ್ಲರಲ್ಲೂ ಕೈ ಮುಗಿದು ಕೇಳಿಕೊಳ್ಳೋದು, ವೇದಿಕೆಯಲ್ಲಿ ಸನ್ಮಾನವನ್ನು ತಿರಸ್ಕರಿಸ್ತೀನಿ ಅಂತ ತಾವುಗಳು ಭಾವಿಸಬೇಡಿ. ದಯವಿಟ್ಟು ನನಗೆ ಇದು ಇಷ್ಟವಾದ ಕೆಲಸ ಅಲ್ಲ. ಸನ್ಮಾನ ತಗೊಳ್ಳೋದು ನಾನು ತುಂಬ ಹಿಂಜರಿತೇನೆ. ಶೇಖರ್ ಕಾವ್ಯ ಅವರಲ್ಲಿ ತುಂಬ ರಿಕ್ವೆಸ್ಟ್ ಮಾಡಿದ್ದೇನೆ, ಮೊನ್ನೆಯೂ ಮಾಡಿದ್ದೆ, ಇವತ್ತು ಬಂದು ಒಂದು ಅರ್ಧ ಗಂಟೆ ಮಾತಾಡಿದ್ದೆ. ದಯವಿಟ್ಟು ಬೇರೆ ಯಾರಿಗಾದ್ರೂ ಮಾಡೋಣ ಅಂತ ಕೇಳಲಿಲ್ಲ ಅವರು. ನಿಮ್ಮ ಗೌರವವನ್ನು ಸಂತೋಷದಲ್ಲಿ ಸ್ವೀಕರಿಸಿದ್ದೇನೆ. ಆದರೆ ನೀವು ಈ ನಮ್ಮ ಪಾವಂಜೆ ಮೇಳದ ಆಟ ಆಡಿಸುವುದೇ ನನಗೆ ದೊಡ್ಡ ಸನ್ಮಾನ. ಅದಕ್ಕಿಂತ ದೊಡ್ಡ ಸನ್ಮಾನ ಬೇಡ. ನನ್ನನ್ನು ನೀವು ಎಷ್ಟು ಪ್ರೀತಿಸಿದ್ರೂ ಕೂಡ ನಾನು ನನ್ನ ಮೇಳಕ್ಕಿಂತ ದೊಡ್ಡವಲ್ಲ. ನಾನು ಒಬ್ಬ ನನ್ನ ಮೇಳದ ಕಲಾವಿದ, ಆ ಮೇಳದ ಒಬ್ಬ ಭಾಗವತ ಅಷ್ಟೇ. ನಮ್ಮ ಮೇಳವನ್ನು ನೀವು ಇಲ್ಲಿ ತಂದು ಆ ದೇವರ ಸೇವೆಯನ್ನು ಮಾಡುವುದೇ ನನಗೆ ಕೊಡುವ ನೀವು ದೊಡ್ಡ ಸನ್ಮಾನ. ಅದಕ್ಕಿಂತ ನಾನು ಮತ್ತೊಂದು ಇಷ್ಟಪಡ್ತೇನೆ ಏನಂತ ಹೇಳಿದರೆ, ಇನ್ನು ಮುಂದೆ ಆಡಿಸುವವರಿಗೆ ಅಥವಾ ಯಾರಾದರೂ ಲೈವಲ್ಲಿ ನೋಡ್ತಾ ಇದ್ರೆ ಅವರಿಗೆ ಆ ಪರಿಸರದ ಯಾರಾದರೂ ಕಲಾವಿದರನ್ನು ನೀವು ಆ ವೇದಿಕೆಯಲ್ಲಿ ಗೌರವಿಸಿದರೆ ನಾನು ಅದರಲ್ಲಿ ಭಾಗಿಯಾಗ್ತೇನೆ. ನಾನು ತುಂಬ ಸಂತೋಷ ಪಡ್ತೇನೆ. ನೀವು ದಯವಿಟ್ಟು ಯಾರು ನಮ್ಮ ಮೇಳದ ಆಟ ಆಡಿಸೋದಿದ್ರು ಆ ಪರಿಸರದ ಒಬ್ಬ ಕಲಾವಿದರಿಗೆ ಅದು ನನಗೆ ಮಾಡೋದಂತಲೇ ತಿಳ್ಕೊಳ್ಳಿ. ಬೇಕಾದ್ರೆ ಆ ಕಲಾವಿದರನ್ನು ನೀವು ಆಡಿಸಿ ಅವರನ್ನು ಗೌರವಿಸಿದರೆ ನಾನು ಆ ವೇದಿಕೆಯಲ್ಲಿ ಭಾಗಿಯಾಗ್ತೇನೆ. ಅಥವಾ ನಮ್ಮದೇ ಒಬ್ಬ ಬೇರೆ ಕಲಾವಿದರನ್ನು ಮಾಡಿಸಿದರೆ ನನಗೆ ನೀವು ಆಟ ಆಡಿಸುವುದೇ ದೊಡ್ಡ ಸನ್ಮಾನ ಅಂತ ಹೇಳ್ತಾ, ದಯವಿಟ್ಟು ಇಂಥ ಮಾತನ್ನು ತಪ್ಪಾಗಿ ಯಾರು ಭಾವಿಸಬೇಡಿ. ನಾನು ಮನದಾಳದ ಮಾತನ್ನು ಹೇಳಿದ್ದೇನೆ. ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರಋಣಿ. ನೀವು ಇಷ್ಟು ಪ್ರೀತಿಸುವ ಕಾರಣ ಇವತ್ತು ಕೂಡ ನಾನು ಪಟ್ಲನಾಗಿ ಈ ರಂಗದಲ್ಲಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಅದಕ್ಕೆ ನನಗೆ ತಾಯಿ ಭ್ರಮರಾಂಬೆ ಕೊಟ್ಟ ಆಶೀರ್ವಾದ ನೀವೇ. ಅಭಿಮಾನಿಗೆ ನಿಮ್ಮನ್ನು ತಾಯಿ ಭ್ರಮರಾಂಬೆ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಇಂತಹ ಪುಣ್ಯಾತ್ಮರ ಜೊತೆ ವೇದಿಕೆಯನ್ನು ಹಂಚಿಕೊಳ್ಳುವಂತಹ ಸೌಭಾಗ್ಯ ನನಗೆ ಒದಗಿ ಬಂದಿದೆ. ಅದಕ್ಕೆ ಎಲ್ಲರಿಗೂ ಋಣಿಯಾಗುತ್ತಾ ಶ್ರೀರಾಮ ಭಜನಾ ಸೇವಾ ಸಮಿತಿಗೆ ಇನ್ನಷ್ಟು ಒಳ್ಳೊಳ್ಳೆಯ ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನು ಮಾಡುವಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ನಿಮಗೆ ಸಿಗಲಿ ಎಂಬುದಾಗಿ ಹೇಳುತ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ವಂದಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಭಿನಂದನೆಗಳು ಸರ್. ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಅಭ್ಯಂಗತರಿಗೂ ಶ್ರೀರಾಮ ಭಜನಾ ಸಮಿತಿ ಎಲ್ಲ ಸಂಘಟಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಯಕ್ಷಗಾನದ ಪ್ರಸಂಗಕ್ಕೆ ಚಾಲನೆಯನ್ನು ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ಇದೀಗ ಮುಕ್ತಾಯಗೊಳಿಸಿದ್ದೇವೆ. ಹಾಗೂ